ಶಿಕ್ಷಿತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮೂಡಬಿದ್ರೆ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮೂಡಬಿದ್ರೆ ತಾಲೂಕು ಇವುಗಳ ವತಿಯಿಂದ ಗಾಂಧಿ ಜಯಂತಿಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮರಣೆ ಮತ್ತು ದುಶ್ಚಟಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವು ಸಮಾಜ ಮಂದಿರದಲ್ಲಿ ನಡೆಯಿತು। ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು। ಬಳಿಕ ಮಾತನಾಡಿದ ಅವರು, ಶ್ರೀರಾಮ ಮತ್ತು ಸತ್ಯ ಹರಿಶ್ಚಂದ್ರರನ್ನ ಮಾದರಿಯಾಗಿಟ್ಟುಕೊಂಡು ಸರಳ ಜೀವನ ನಡೆಸಿದವರು ಗಾಂಧೀಜಿ। ಇಂತಹ ವ್ಯಕ್ತಿಯ ಸ್ಮರಣೆ ಮಾಡುವುದು ನಮ್ಮ ಧರ್ಮ। ಅವರು ಮದ್ಯಮುಕ್ತ ಸಮಾಜ, ಸ್ತ್ರೀ ಸಮಾನತೆ, ಅಸ್ಪೃಶ್ಯತೆಯಿಂದ ಸಮಾಜವನ್ನು ಕಾಪಾಡುವುದು, ಗ್ರಾಮ ಸ್ವರಾಜ್ಯ, ಸ್ವದೇಶಿ ಚಿಂತೆ, ಸ್ವಚ್ಛತೆ, ಸರ್ವಧರ್ಮ ಸಮಾನತೆ, ಸಾಮಾಜಿಕ ಸಮಾನತೆ, ವಿಶ್ವ ಭಾತೃತ್ವ, ವಿಕೇಂದ್ರಿತ ಆರ್ಥಿಕತೆ ಹಾಗೂ ಸಾಧಿಸುವ ಛಲವಿರಬೇಕೆಂದು ತೋರಿಸಿದವರು ಎಂದು ಹೇಳಿದರು। ಇತ್ತೀಚೆಗೆ ನಡೆದಂತ 2-3 ದಿನ ಅವರು ಒಬ್ಬ ಸುಪುತ್ರ ಮಾಡಿದಂತ ಒಂದು ಕೆಲಸದಿಂದ ಇಡೀ ಒಂದು ಕುಟುಂಬ ಹೇಗೆ ಆಗ್ತದೆ ಎಂಬುದನ್ನು ನಾವು ಗಮನಿಸಬಹುದು। ಇದು ನಮ್ಮ ಮನೆಯಲ್ಲಿ ನಾವು ಇದರ ರಕ್ಷಣೆಯನ್ನು ಮಾಡಬೇಕಾಗಿದೆ। ನಾನು ಇದನ್ನು ಮಾತನಾಡುವ ಕೂಡ ನನ್ನ ಎಲ್ಲ ಸಹಪಾಠಿಗಳಿಗೆ ಗೊತ್ತುಂಟು, ಜೀವನದಲ್ಲಿ ಇದೇ ಗಾಂಧಿಯವರು ಹೇಳಿದಂತ ಎಂದೂ ನಾವು ಅಮಲು ಪದಾರ್ಥವನ್ನು ಸೇವನೆ ಮಾಡಬಾರದು ಅಥವಾ ಧರ್ಮಾಧಿಕಾರಿಯವರು ವಾದ ಮಾಡಿದಂತ ಕೆಲಸ ಮಾಡುವಂತ ಈ ಕ್ಷೇತ್ರದಲ್ಲಿ ನಾನೂ ಕೂಡ ನನ್ನ ಜೀವನದಲ್ಲಿ ಎಂದಾಗಲಿ ಅದು ತಪ್ಪಿಯೂ ಆಗಲಿ ಎಂದಾಗಲಿ ಈಗ ಇಂತಹ ಒಂದು ಅಮಲು ಪದಾರ್ಥದ ಯಾವುದೇ ಒಂದು ಶರಾಬುಗಳಿರ್ಬೋದು ಅಥವಾ ಸಣ್ಣದಾಗಿ ಹೇಳುವಂತಹ ಒಂದು ಬಿಯರ್ನಂತ ಒಂದು ವೈನ್ ಅಂತ ಒಂದು ಪಾನಗಳಿರ್ಬೋದು ಅಥವಾ ಬೀಡಿ ಸಿಗರೇಟ್ಗಳಿರ್ಬೋದು, ಯಾವುದನ್ನು ನನ್ನ ಜೀವಮಾನದಲ್ಲಿ ಇಷ್ಟ ತನಕ ನನ್ನ ನಾಲ್ಗೆಯಲ್ಲಿ ಹಾಕಿದ್ದರಿಂದ ನನಗೆ ಇವತ್ತನ್ನು ಇದರ ನೈತಿಕತೆಯನ್ನು ನನಗೆ ಮಾತಾಡುವ ಹಕ್ಕು ಇದೆ ಅಂತ ನೆನೆಸಿಕೊಂಡು ಇವತ್ತು ಧರ್ಮಾಧಿಕಾರಿಗಳು ಮಾಡುವಂತಹ ಕೆಲಸ ಇದು ದೇವರು ಮೆಚ್ಚುವಂತಹ ಕೆಲಸ। ನಾವೆಲ್ಲರೂ ಬಿಡುವು ಮಾಡಿಕೊಂಡು ಇದರಲ್ಲಿ ಆಗಾಗ ತೊಡಗಿಸಿಕೊಂಡು ಕರಾವಳಿ ಪ್ರಾದೇಶಿಕ ನಿರ್ದೇಶಕ ತಿಮ್ಮಯ್ಯ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕಾರ್ಕಳ ಮೂಡಬಿದ್ರೆ ತಾಲೂಕಿನ ಅಧ್ಯಕ್ಷ ಸುಭಾಷ್ ಚಂದ್ರ ಚೌಟ, ಎಂಸಿಎಫ್ ಬ್ಯಾಂಕಿನ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ಮೂಡಬಿದ್ರೆ ವಲಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಜೋಸಿ ಮಿನೇಜಸ್, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಮೂಡಬಿದ್ರೆ ವಲಯದ ಅಧ್ಯಕ್ಷ ಅರುಣ್ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು।